ಜಗಳ ಸಭೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೊಹಮ್ಮದ್ ಅಲಿ ಅವರು ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರ್ ಮಾತಾಡಿದನ್ನ ಕೇಳಿದ್ರಿ. ಸೊ ಅಪಸ್ವರ ಇತ್ತು, ನಿಮ್ಮ ಅಭ್ಯರ್ಥಿತನದ ಬಗ್ಗೆ ಅಪಸ್ವರ ಇತ್ತು, ನಿಮ್ಮ ಅಧ್ಯಕ್ಷಗಿರಿಯ ಬಗ್ಗೆ ಅಪಸ್ವರ ಇತ್ತು. ಯಾವಾಗದಿಂದ ಇದು ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಅವರು 2007ರಲ್ಲಿ ಎಲ್ಲೋ ಇದ್ರು ಅವರು. ಅವರನ್ನ ಹೇಮಂತ್ ಶೆಟ್ಟರ್ ಮತ್ತು ನಾನು ಕರ್ಕೊಂಡು ಬಂದು ಚುನಾವಣೆ ನಿಲ್ಲಿಸಿತ್ತು. ಅವ್ರು ನಿಂತದ್ದು ಕಾಂಗ್ರೆಸ್ ಪಕ್ಷದಿಂದ, ಅವರೇನು ಪಕ್ಷೇತರವಾಗಿ ನಿಂತು ಗೆದ್ದದಲ್ಲ ಅವರು. ಅಂದ್ರೆ ಅವ್ರು ನಿಂತ್ರು ಅಂತ ಅನ್ಕೊಳ್ಳಿ, ಅವ್ರು ನಿಮ್ಮ ಗುಲಾಮಗಿರಿ ಅಲ್ಲ, ಪಕ್ಷದ ಗುಲಾಮರಾಗಿ ಮೊಹಮ್ಮದ್ ಅಲಿ ಅವರ ಗುಲಾಮಗಿರಿ ಅಲ್ಲ, ಮೊಹಮ್ಮದ್ ಅಲಿ ಅವರ ಗುಲಾಮಗಿರಿ ಮಾಡ್ಬೇಕಂತಿಲ್ಲ. ಇಲ್ಲಿ ಪಕ್ಷದ ಗುಲಾಮಗಿರಿಯಲ್ಲಿ ನಾವು ಇರ್ಬೇಕಾಗ್ತದೆ, ಪಕ್ಷ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಇರ್ಬೇಕಾಗ್ತದೆ. ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಖುಷಿ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಸ್ವೇಚ್ಛಾಚಾರವನ್ನ ಪಕ್ಷದ ವೇದಿಕೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಪಕ್ಷ 2007ರಲ್ಲಿ ಅವರಿಗೆ ಅವಕಾಶ ಕೊಟ್ಟಿತ್ತು, ಅವ್ರು ಗೆದ್ರು. ಅದಕ್ಕೆ ಮೊದಲು ಎಲ್ಲಿದ್ರು ಇವರು? 13ರಲ್ಲಿ ಅವರಿಗೆ ಅವಕಾಶ ಕೊಟ್ಟು, ಅದು ಕೂಡ ಪಕ್ಷ. ಇವರ ಚುನಾವಣೆಗೆ ನಾನು ಮತ್ತು ಹೇಮಂತ್ ಶೆಟ್ಟರು ನಾವು ಇವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟೆವು. ಕಳೆದ ಒಂದು ಅವಧಿಯಲ್ಲಿ ನಾವು 12 ಜನ ಗೆದ್ದಿದ್ದೆವು. ಆಗ ನಾನು ವಿಪಕ್ಷ ನಾಯಕನಾಗಿದ್ದೆ, ನಾನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕನಾಗಿದ್ದೆ. ಇವರು ನನ್ನನ್ನು ನಾಯಕರು ಅಂತ ಹೇಳ್ಕೊಂಡು ತಿರುಗಾಡ್ತಾ ಬಂದಿದ್ರು. ಇವರು ಎಲ್ಲ ಚುನಾವಣೆ ಕಳೆದ ಒಂದು 13ರ ಚುನಾವಣೆಯಲ್ಲಿ ಮೊಹಮ್ಮದ್ ಅಲಿ ಅವರೇ ಅಧ್ಯಕ್ಷರಾಗಬೇಕು, ನಾನು ನಿಂತದ್ದೇ ಅದಕ್ಕೆ ಬೇಕಾಗಿ. ಒಂದು ಸಂದರ್ಭದಲ್ಲಿ ನಮ್ಮ ಹೇಮಂತ್ ಶೆಟ್ಟರ ಕಚೇರಿಯಲ್ಲಿ ಶರತ್ ಅನ್ನೋರು ಪುತ್ತೂರಿನಿಂದ ಮಾತಾಡ್ತಾರೆ. ಶರತ್ ನಮಸ್ಕಾರ. ಹಲೋ ನಮಸ್ತೆ ಶರತ್, ಹೇಳಿ, ಏನ್ ಹೇಳ್ತೀರಿ ನಗರಸಭೆಯ ಈ ಒಂದು ಬೆಳವಣಿಗೆಗಳ ಬಗ್ಗೆ? ತಾವು ಏನ್ ಹೇಳ್ತೀರಿ? ಇದು ನಿಜಕ್ಕೊಂದು ಕಷ್ಟ ಖೇದಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಜಗದೀಶ್ ಶೆಟ್ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ರು ಒಂದು ಟೈಮಲ್ಲಿ. ಬಟ್ ಇವಾಗ ಅವರು ಕೂಡ ಒಂದು ಅಪಸ್ವರ ಹೇಳ್ತಿದ್ದಾರೆ, 2 ಬಣದಲ್ಲಿ ಇದ್ದಾರೆ ಅವರು ಕೂಡ. ಇದು ಈಗ ಸದಸ್ಯತ್ವದ ಬಗ್ಗೆ ತೀವ್ರ ಗೊಂದಲ ಇದೆ ಇಲ್ಲಿ. ಈಗ ಅದನ್ನು ಶಕುಂತಲಾ ಶೆಟ್ಟಿ ಅವರೇ ಅದಕ್ಕೆ ನೇರ ಹೊಣೆ ಆಗ್ತಾರಲ್ಲ. ಶಾಸಕಿ ಇಲ್ಲಿ ಹೊಣೆ ಹೊರಬೇಕು ಅಂತ ಹೇಳ್ತೀರಿ? ಹೌದೌದು. ಎಸ್ ಶರತ್, ಧನ್ಯವಾದಗಳು. ಅದೇ ಹೇಳ್ತಾ ಇದ್ರಿ ಜಗದೀಶ್ ಶೆಟ್ಟಿ ಅವರು. ಅವರು 2013ರಲ್ಲಿ ಕೂಡ ಗೆದ್ದರು, ಪಕ್ಷದ ಒಂದು ಚಿನ್ನಡಿಯಲ್ಲಿ ಗೆದ್ದದವರು. ಆಗ ಹೇಮಂತ್ ಶೆಟ್ಟರು ನಾಯಕರಾಗಿದ್ದರು, ನಾನು ಕೂಡ ನಾಯಕನಾಗಿದ್ದೆ. ಅವರಿಗೆ ಅಧ್ಯಕ್ಷ ಚುನಾವಣೆಯಲ್ಲಿ ಮೀಸಲಾತಿ ಘೋಷಣೆ ಆದ ತಕ್ಷಣ ಇವರ ವರ್ತನೆ ಬದಲಾವಣೆ ಆಯಿತು. ಅದಕ್ಕೆ ಮೊದಲು ಎಲ್ಲ ಕಡೆ ಅವರು ಹೇಳ್ಕೊಂಡು ಬಂದರು, ಭಾಷಣದಲ್ಲಿ, ಸಭೆಗಳಲ್ಲಿ, ನಮ್ಮ ಆಂತರಿಕ ಸಭೆಗಳಲ್ಲೆಲ್ಲ. ಒಂದು ಸಂದರ್ಭದಲ್ಲಿ ಹೇಮಂತ್ ಶೆಟ್ಟರ ಕಚೇರಿಯಲ್ಲಿ ಸಭೆ ನಡೆದಾಗ 15 ಜನ ನಮ್ಮ ಪುರಸಭಾ ಸದಸ್ಯರ ಸಭೆ ನಡೆದಾಗ ಇವರು ಪುತ್ತೂರಿನ ದೇವರಾದಂಥ ಮಾಲ್ಗೀಸ್ ದೇವರ ಫೋಟೋಕ್ಕೆ ಕೈ ಮುಟ್ಟಿ ಆಣೆ ಮಾಡಿ, ನಾನು ಅಧ್ಯಕ್ಷಗಿರಿಗೆ ಅಭ್ಯರ್ಥಿ ಅಲ್ಲ, ನಾನು ಆಕಾಂಕ್ಷಿ ಅಲ್ಲ, ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಮೊಹಮ್ಮದ್ ಅಲಿ ಅವರನ್ನು ಅಧ್ಯಕ್ಷ ಮಾಡೋದು ಅಂತೇಳಿ ಹೀಗೆ ಹೇಳಿಕೊಂಡು ಬಂದವರು. ಸೊ ರಾಜಕೀಯ ಅನ್ನುವಂಥದ್ದು ಮನುಷ್ಯನನ್ನು ಏನು ಬೇಕಾದ್ರೂ ಮಾಡಿಸುತ್ತೆ. ಅದೇ ನಾನು ಇಲ್ಲಿ ಕೇಳುವಂಥದ್ದು, ನೀವು ರಾಜಕೀಯದಲ್ಲಿ ಇಷ್ಟು ವರ್ಷದ ಅನುಭವಿ ನೀವು. ಸೊ ನೀವು ಬೇಕು ಅಂತ ಈ ಬೆಳವಣಿಗೆ ನಡೀತು ಅಂತ ಅನ್ಸೋದಿಲ್ಲ? ಕೂತು ಮಾತಾಡಿದ್ರೆ ಮುಗಿತಾ ಇತ್ತು. ಕೂತು ಮಾತಾಡಿದ್ರೆ ಯಾರು ಮಾತಾಡಿಲ್ಲ ಅಂತ ಹೇಳಿ ಡೋರ್ ಮೀಟಿಂಗ್ ಮಾಡ್ತಿದ್ರೆ ಮುಗಿತಾ ಈಗ ಎಲ್ಲಾ ಕೂತು ಮಾತುಕತೆ ಆಗಿದೆ. ಹೇಮಂತ್ ಶೆಟ್ಟರು 3 ಸಲ ಕೂತು ಮಾತುಕತೆ ಮಾಡಿದ್ದಾರೆ. ರಮಾತ್ರೆ ಅವರ ಸಮಕ್ಷಮ ಮಾತುಕತೆ ಆಗಿದೆ. ಈಗ ತಪ್ಪು ಮಾಡಿ ಸುಳ್ಳು ಹೇಳ್ತಾ ಬರ್ಬೋದು, ಅದು ಬೇರೆ ವಿಚಾರ. ಪಕ್ಷದ ಯಾರ ಗುಲಾಮಗಿರಿಯಲ್ಲಿ ಇರಬೇಕು ಅಂತಿಲ್ಲ, ಪಕ್ಷದ ಗುಲಾಮಗಿರಿಯಲ್ಲಿ ಅಲ್ಲಿ ಇರಬೇಕಾಗ್ತದೆ, ಇಲ್ಲದ್ರೆ ಪಕ್ಷದ ಹೊರಗೆ ಹೋಗ್ಬೇಕು ಅವರು. ಪಕ್ಷದ ಚಿಹ್ನೆ ರಚಿತಾರೆ, ಪಕ್ಷದ ಚಿಹ್ನೆಯಲ್ಲಿ ಗೆದ್ದವರು ಪಕ್ಷದ ಸೂಚನೆಯನ್ನು ಪಾಲಿಸಲೇಬೇಕು. ಏನು ಇವರು ಮಹಾನ್ ದೊಡ್ಡ ನೆಹರು ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದವರಲ್ಲ ಇವರು ಎಲ್ಲ ಹೈಕಮಾಂಡ್ ನಮ್ಮ ಸಂಸ್ಕೃತಿ ನಮ್ಮಲ್ಲಿ. ಆದರೂ ಕೂಡ ಪುತ್ತೂರಿನ ಒಂದು ವಿಚಾರದಲ್ಲಿ ನಮ್ಮ ಎಲ್ಲ ಅಭಿಪ್ರಾಯವನ್ನ ಒಂದು ಕ್ರೋಢೀಕರಿಸಿ ತೀರ್ಮಾನ ತಗೊಂಡಿದ್ದಾರೆ. ರಮಾತ್ರೆ ಅವರು ಏಕಾಏಕಿ ಅವರು ತೀರ್ಮಾನ ತಗೊಂಡದಲ್ಲ, ಅವರು ಏನು ನನ್ನನ್ನೇ ಮಾಡಬೇಕು ಅಂತ ಇಷ್ಟ ಮಾಡಿದಲ್ಲ. ಅವರು ಅಲ್ಲಿ ಏನು ವಿಚಾರ ಅಂತಲೇ ಬಹುಮತ, ಸದಸ್ಯರ ಬಹುಮತ, 2 ಹಿರಿಯ ಸದಸ್ಯ, ಒಂದು ಸಾಮಾಜಿಕ ನ್ಯಾಯ ಅಂತಿದೆ. 2002ರಲ್ಲಿ ಒಂದಲ್ಲ, 2001ರಲ್ಲಿ ಪುರಸಭಾ ಅಧ್ಯಕ್ಷ ಗಾದಿಗೆ ನಾನು ಕೂಡ ಅಭ್ಯರ್ಥಿಯಾಗಿದೆ. ಆಗ ಸೂತವಡಿ ಜಗನ್ನಾಥರೇ ಕೂಡ ಅಭ್ಯರ್ಥಿ. ಆಗ ಸಮಬಲ ಪೈಪೋಟಿತ್ತು ನಮ್ಮ ಸದಸ್ಯರ, ಅಂದರೆ ನನಗೆ ಎಷ್ಟು ಬೆಂಬಲ ಇತ್ತು ಅಷ್ಟು ಬೆಂಬಲ ಅವರಿಗೆ ಇತ್ತು. ಆಗ ಇದೇ ಜಿಲ್ಲಾಧ್ಯಕ್ಷರಂತ ರಮಾನಾಥರನ್ನು ಕರೆದು ಹೇಳಿದ್ರು, ಈಗ ಒಂದು ಅವಕಾಶ ಅವರಿಗೆ ಕೊಡುವ, ಮುಂದಿನ ಅವಕಾಶ ನಿಮಗೆ ಅಂತ ಹೇಳಿದರು. ನಾನು ಅದಕ್ಕೆ ಪಕ್ಷದ ಒಂದು ನಾಯಕರ ತೀರ್ಮಾನಕ್ಕೆ ನಮ್ಮ ಹೈಕಮಾಂಡ್ ಈಗ ರಮಣತ್ರಯ ಅವರು ಜಿಲ್ಲಾಧ್ಯಕ್ಷರು ಈಗ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಅವರೇ ತಗೊಳ್ತಾರೆ. ಅವರು ವೀರಪ್ಪ ಮೊಯ್ಲಿ ಅವರನ್ನ, ಜನರ ಪೂಜಾರಿ ಅವರನ್ನ ವಿಚಾರ ವಿಮರ್ಶೆ ಮಾಡಿ ಅವರ ಅಭಿಪ್ರಾಯ ತಗೊಂಡು ಅವ್ರ ತೀರ್ಮಾನಕ್ಕೆ ಬರ್ತಾರೆ.
ಈಗ ಮಂಗಳೂರು ಕಾರ್ಪೊರೇಷನ್ನಲ್ಲಿ ಎಲ್ಲರೂ ಆಕಾಂಕ್ಷಿಗಳೇ. ಎಸ್, ಸಾಧ್ಯ ಉಂಟಾ ಪಕ್ಷ ತೀರ್ಮಾನ ತಗೊಳ್ಳದೆ ಅವರವರೇ ಮಾಡಲಿಕ್ಕೆ ಆಗ್ತದಾ ಏನು ಹೇಳುವಂಥದ್ದು? ಇವತ್ತು ನನ್ನ ತಪ್ಪೇನಿದೆ, ನಾನು ಪಕ್ಷದ ನನ್ನನ್ನು ಆಯ್ಕೆ ಮಾಡಿದರೆ, ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಇವರು ಅದಕ್ಕೆ ಅಪಸ್ವರ ಎತ್ತುದು ಅಂತ ಹೇಳಿದ್ರೆ ಹಾಗಾದ್ರೆ ಪಕ್ಷದ ಒಂದು ಶಿಸ್ತು ಇಲ್ಲ ಅಂತಲೇ. ನಮಗೆ ಶಿಸ್ತು ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಮೊಹಮ್ಮದ್ ಅಲಿ ಅವರಿಗೆ ಅಧ್ಯಕ್ಷರಾಗಲೇಬೇಕು ಅನ್ನುವಂತ ಒಂದು ಹಠ ಇದೆ. ಇಲ್ಲ ಯಾರು ಹೇಳಿದ್ದು? ನಾನು ಯಾರೋ ಸದಸ್ಯರ ಮನೆಗೆ ಒಂದು ನಿಮಿಷ ಇವರಾಗೆ ಎಲ್ಲ ಸದಸ್ಯರ ಮನೆಗೆ ಹೋಗಿ ನನಗೆ ಮತ ನೀಡಿ ನಿಮಗೆ ನಾವು ಗೆದ್ದ ನಂತರ ಅದು ಮಾಡಿಕೊಡ್ತೇವೆ ಇದು ಮಾಡಿಕೊಡ್ತೇವೆ ನಾನು ಅಂಶ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಯಾವ ಸದಸ್ಯರ ಬಳಿಯೂ ನಾನು ಹೋಗಿಲ್ಲ. ಸದಸ್ಯರು ಅವರ ಅಭಿಪ್ರಾಯ ಹೇಳಿದ್ದು. ಇವರು ಆ 6 ಜನರನ್ನ ನನ್ನ ಪರವಾಗಿದ್ದವರನ್ನ ರಾತ್ರಿ ಬೆಳಗಾಗುವ ಇವರು ಅದನ್ನ ಬದಲಾವಣೆ ಮಾಡಿದ ಬೇರೆ ಆಮಿಷ ಒಡ್ಡಿ ಅದನ್ನು ನಾನು ಇಲ್ಲಿ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಇಲ್ಲಿ ವಾಣಿ ಶ್ರೀಧರ್ ಅವರು ಉಲ್ಟಾ ಹೊಡೆದು ಅವರು ಬಿಜೆಪಿಯ ಜೊತೆಗೆ ಸೇರಿಕೊಂಡು ಅಧ್ಯಕ್ಷ ಆದ ಸಂದರ್ಭದಲ್ಲಿ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಿತ್ತು. ನನ್ನಲ್ಲೇನೋ ತಪ್ಪಿದೆ, ಇಲ್ದಿದ್ರೆ ನನ್ನ ಪಾರ್ಟಿಯಲ್ಲಿ ನನ್ನ ವಿರುದ್ಧ ಈಗ ಆಗೋದಕ್ಕೆ ಸಾಧ್ಯ ಇಲ್ಲ. ಆತ್ಮವಿಮರ್ಶೆ ನನ್ನಲ್ಲಿ ಏನ್ ತಪ್ಪಿದೆ ಅಂತಲ್ಲ, ನಾವು ಆಗ ವಿಮರ್ಶೆ ಮಾಡಿದ್ದೇವೆ. ಯಾಕಂದ್ರೆ ವಾಣಿ ಶ್ರೀಧರ್ ಅಂತವರಿಗೆ ನಾವು ಕೊಡಬಾರ್ದಿತ್ತು ಪಕ್ಷದ ಒಂದು ತೀರ್ಮಾನ ಬೆಲೆ ಕೊಡದವರಿಗೆ. ಎಲ್ಲರೂ ಸರಿ ಇಲ್ಲ ಅನ್ನುವಂತ ಮನಸ್ಥಿತಿ ಯಾರು ಹೇಳಿದ್ದು? ಅವರ ಅಭಿಪ್ರಾಯ. ವಾಣಿ ಶ್ರೀಧರ್ ಅವರು ಹೇಳಿದ್ರು, ವಾಣಿ ಶ್ರೀಧರ್ ಅವರು ಬಂದು ಹೇಳಿದ್ರು ಮೊಹಮ್ಮದ್ ಅಲಿ ಅವರು ಅಧ್ಯಕ್ಷರಾಗೋದಾದ್ರೆ ನನ್ನ ವಿರೋಧ ಇದೆ, ನಾನು ಅವರ ಅಧ್ಯಕ್ಷರಾಗೋದಕ್ಕೆ ನಾನು ಅದಕ್ಕಾಗಿ ಮೊಹಮ್ಮದ್ ಅಲಿ ಅವರು ಅಧ್ಯಕ್ಷರಾಗ್ತಾರೆ ಅಂತ ಹೇಳಿ ನಾನು ಕಂಟೆಸ್ಟ್ ಮಾಡಿ. ಯಾಕೆ ವಾಣಿ ಶ್ರೀಧರ್ಗೆ ಏನು ಅನ್ಯಾಯ ಮಾಡಿದೆ ನಾನು? ವಾಣಿ ಶ್ರೀಧರ್ಗೆ ನಾನು ಏನು ಅನ್ಯಾಯ ಮಾಡಿದ್ರೆ ಬೇಕಲ್ಲ? ವಾಣಿ ಶ್ರೀಧರ್ಗೆ ಅಲ್ಲಿ ಅವರ ಕ್ಷೇತ್ರವಾಗಿ ನಾನು ಅವರನ್ನು ಗೆಲ್ಲಿಗೆ ಕೆಲಸ ಮಾಡಿದ್ದಕ್ಕಾಗಿ ನಾನು ಅನ್ಯಾಯ ಮಾಡಿದನ? ಒಂದು ವೇಳೆ ನನಗೆ ಅವರ ಸ್ಥಾನ ತಪ್ಪಿಸಬೇಕಾದ್ರೆ ಟಿಕೆಟ್ ಕೊಟ್ಟು ತಪ್ಪಿಸಿದ್ರೆ ಕಳೆದ 2013 ನನಗೆ ಟಿಕೆಟ್ ತಪ್ಪಿಸಬಹುದು. ನಾನು ಮತ್ತೆ ಹೇಮಂತ್ ಶೆಟ್ಟಿ ಕೂತ್ಕೊಂಡು ಬೇರೆಯವರನ್ನು ಮಾಡಬಹುದು. ನಮಗೆ ಅದೇನು ಕಾಂಗ್ರೆಸ್ ಭದ್ರ ಕೋಟೆದು ಭದ್ರ ಏರಿಯಾದು, ಅಲ್ಲಿ ಏನು ವಾಣಿ ಶ್ರೀಧರ್ ಅಲ್ಲ ಯಾರನ್ನು ನಿಲ್ಲಿಸೋದು ಗೆಲ್ಲುವಂತ ಅದೊಂದು ಕ್ಷೇತ್ರ. ನಮಗೇನು ಶಕ್ತಿ ಇಲ್ಲ ಅಂತ ಇಲ್ಲಲ್ಲ, ನಮಗೆ ಶಕ್ತಿ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಅದು ಬೇರೆ. ನಾನು ಹೇಳುವಂತದ್ದು ನಾನು ಇವರಿಗೆ ಏನು ಅನ್ಯಾಯ ಮಾಡಿದ್ರೆ ಹೇಳಬೇಕು. ಸೊ ಆ ಸಂದರ್ಭದಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಿತ್ತು. ಅಲ್ಲ ಮೊಹಮ್ಮದ್ ಅಲಿ ಅಧ್ಯಕ್ಷರಾಗಲೇಬಾರ್ದು. ನಾವು ಒಂದು 2-3 ತಿಂಗಳು ಒಟ್ಟಿಗೆ ಅಧ್ಯಕ್ಷ ಆಗಿ ಬಲಿಯಾತು, ನಮ್ಮ ಸದಸ್ಯತೆ ಅದ್ದಾತ ತೊಂದರೆ ಇಲ್ಲ. ಮೊಹಮ್ಮದ್ ಅಲಿ ಅಧ್ಯಕ್ಷ ಆಗ್ಬಾರ್ದು ಅಂತ ಹೇಳಿ ಯಾಕೆ ಅವ್ರು ಹೇಳ್ಬೇಕು? ಅವ್ರು ಹೇಳ್ಬೇಕು. ಎಲ್ಲ ಸಹಾಯ ಪಡ್ಕೊಂಡು ನಮ್ಮ ಸಹಕಾರದಿಂದ ಅವರು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಬೇಕು. ನನ್ನ ಪ್ರಾಮಾಣಿಕತೆ ಸರಿ ಇಲ್ಲ ಅಂತ ಹೇಳುದಾ? ಅಲ್ಲ ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಹೋರಾಟ ಮಾಡುವುದು ಸರಿ ಇಲ್ಲ ಅಂತ ಹೇಳುದಾ? ಅಲ್ಲ ಪುರಸಭೆಯಲ್ಲಿ ಮಾಡುವಂತ ಎಲ್ಲ ಬಿಜೆಪಿಯವರ ಅಥವಾ ಇತ್ತ ಅನೀತಿ ಕಾರ್ಯಕ್ರಮದ ಜನವಿರೋಧಿ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾರೆ ಅಂತ ಹೇಳಿ ನನ್ನ ವಿರೋಧ ಮಾಡುದಾ? ಸೊ ಇಲ್ಲಿಗೆ ಅಂದ್ರೆ ಬಿಜೆಪಿಯವರು ವಿರೋಧ ಮಾಡಿದ್ರೆ ಒಂದು ವಿಚಾರ ಇದೆ, ಅವ್ರು ಯಾಕೆ ವಿರೋಧ ಪಕ್ಷದ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನಿಮ್ಮನ್ನ ವಿರೋಧ ಅಲ್ಲಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದು ವಿಮರ್ಶೆ ಮಾಡ್ಕೊಳ್ಬೇಕು. ಈ 7 ಜನ ಬಿಜೆಪಿಯವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ, ಬಿಜೆಪಿ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ. ಬಾಕಿ 8 ಜನ ಬಿಜೆಪಿ ಕುತಂತ್ರಕ್ಕೆ ಬಲಿಯಾಗಲಿಲ್ಲ. ಇವರು ಬಿಜೆಪಿಯವರ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಇವರು ಅವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಇವರು ಯಾವಾಗಲೂ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಅಂತೇಳಿ ಇವರ ರಕ್ತದಲ್ಲಿ ಕಾಂಗ್ರೆಸ್ನ ಒಂದು ರಕ್ತ ಅವರ ಒಂದು ನಿಷ್ಠೆ ಇರ್ತಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿದೆ ನಮ್ಮ ಸದಸ್ಯತ್ವ ರದ್ದಾಗ್ತದೆ ಗೊತ್ತಿದ್ರು ಕೂಡ ಅವರು ಇವತ್ತು ಆ ರೀತಿಯ ಕಾರ್ಯಕ್ರಮ ಮಾಡ್ತಾರೆ, ಬಿಜೆಪಿ ರೊಟ್ಟಿಗೆ ಸೇರ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಆಗ್ಬಾರ್ದು ಅಂತೇಳಿ. ಯಾಕೆ ಆಗ್ಬಾರ್ದು ಇಲ್ಲಿ ಕೇಳಿ, ಯಾರ ಒತ್ತಾಸೆಗೆ ಬೇಕಾಗಿ ನಾನು ಆಗ್ಲೇಬಾರ್ದು ಅಂತೇಳಿ ಇವರ ಒಂದು ಏಜೆಂಡಾ ಏನು? ಇವ್ರು ಯಾಕೆ ಯಾರೋ ಬ್ರೋಕರ್ಗಳ ಒತ್ತಡಕ್ಕ, ಅಲ್ಲ ಫೈನಾನ್ಸ್ ಮಾಫಿಯಾದವರ ಒತ್ತಡಕ್ಕ, ಅಲ್ಲ ಭೂಮಾಫಿಯಾದವರ ಒತ್ತಡಕ್ಕ, ಅಥವಾ ಅಕ್ರಮವಾಗಿ ಕಟ್ಟಡಕ್ಕೆ ಹಲವಾರು ಜನ ಅಕ್ರಮವಾಗಿ ಅಲ್ಲಿ ಕಟ್ಟಡ ಗಾಡಿ ಇಲ್ಲಿಗಲ್ ಆಗಿ ಅದನ್ನ ಸಕ್ರ ಮಾಡಿಕೊಂಡಿದ್ದಾರೆ. ಅವರ ಒತ್ತಡಕ್ಕೆ ಬಲಿಯಾಗಿ ನನ್ನನ್ನು ಅಧ್ಯಕ್ಷ ಗಾದಿಗೆ ಕೂರೋದಾಗಿ ಮಾಡಿದ್ದ. ಇವರು ಉತ್ತರಬೇಕು. ಮೊಹಮ್ಮದ್ ಅಲಿ ಅವರು ತಮ್ಮನ್ನು ತಾವು ಸತ್ಯ ಹರಿಶ್ಚಂದ್ರ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ನಾನು ಒಬ್ಬನೇ ಸರಿ ಇರೋದು, ಇಡೀ 15 ಜನ ಅದು ಉಳಿದ ಅಲ್ಲ ಎಲ್ಲಿ ಅಲ್ಲ ನಾನು ಯಾರು ಸರಿ ಇಲ್ಲ, ಸ್ವಾಮಿ ಒಬ್ಬನೇ ಸತ್ಯ ಹರಿಶ್ಚಂದ್ರ ಅಂತ ನಾನು ಎಲ್ಲಿ ಹೇಳ್ಕೊಂಡಿದ್ದೇನೆ? ನಾನು ಸತ್ಯ ಹರಿಶ್ಚಂದ್ರ ನಾನು ಹೇಳ್ಕೊಂಡಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಸಾರ್ವಜನಿಕ ಜೀವನದಲ್ಲಿ ನಾನು ಭ್ರಷ್ಟಾಚಾರ ವಿರೋಧಿಯಾಗಿ ಹೋರಾಟ ಮಾಡಿದ್ದೇನೆ. ನಾನು ಪ್ರಾಮಾಣಿಕವಾಗಿ ಸ್ವಚ್ಛವಾಗಿದ್ದೇನೆ. ನನ್ನ ಕೈ ಬಾಯಿ ಮನಸ್ಸೆಲ್ಲ ಸ್ವಚ್ಛವಾಗಿದ್ದೇನೆ. ನನಗೆ ಅದರಲ್ಲಿ ಭಯ ಇಲ್ಲ. ನಾನು ಪ್ರಾಮಾಣಿಕವಾಗಿದ್ದೇನೆ. ನೀವು ಎಲ್ಲವೂ ಸರಿ ಇದ್ದೀರಿ ಅಂತ ಆದ್ರೆ ನಿಮ್ಮ ಪಾರ್ಟಿಯಲ್ಲೇ ನಿಮಗೆ ವಿರೋಧ ಯಾಕೆ? ಅವರಲ್ಲಿ ಕೇಳಬೇಕು. ಅವರಿಗೆ ನಾನು ಆಗ್ಬಾರ್ದು, ಪ್ರಾಮಾಣಿಕತೆಯಿಂದ ಕೆಲಸ ಆಗ್ಬಾರ್ದು, ಪುರಸಭೆಯಲ್ಲಿ ಪ್ರಾಮಾಣಿಕತೆಯಿಂದ ಜನರ ಕೆಲಸ ಆಗ್ಬಾರ್ದು. ಇವತ್ತು ಭ್ರಷ್ಟಾಚಾರ ಬೆಳಿಬೇಕು. ನಿಮ್ಮ ಪಾರ್ಟಿಯಲ್ಲೂ ಕೂಡ ಇವರು 7 ತಿಂಗಳಲ್ಲಿ ಏನು ಮಾಡಿದ್ದಾರೆ ಎಲ್ಲ ಮುಂದಿನ ದಿನಗಳಲ್ಲಿ ನಾನು ಹೊರಗೆ ತರ್ತೇನೆ, ಬಿಡುದಿಲ್ಲ ಇವರನ್ನ ನಾನು. ಅಂದ್ರೆ ನಿಮ್ಮ ಪಾರ್ಟಿಯೇ ಸರಿ, ಇದೇ ಜಗದೀಶ್ ಶೆಟ್ಟಿ ಸದಸ್ಯರೇ ಸರಿ ಇಲ್ಲ ಅಂತ ಆಯ್ತು. ಯಾರು ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ ಅಂತ ಹೇಳಿ ದಾಖಲೆ ಸಹಿತ ನಾನು ತರ್ತೇನೆ.
ಇನ್ನು ಮುಂದಕ್ಕೆ ನಾಡ್ತಾರೆ ಬೇಕಾ ಇನ್ನೊಮ್ಮೆ ನನ್ನ So, ಅದರ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗತ್ತೆ. ನೀವೇ ಟಿಕೆಟ್ ಕೊಟ್ಟು ಅವರನ್ನ ಸದಸ್ಯರನ್ನಾಗಿದ್ದು ಜಗದೀಶ್ ಶೆಟ್ಟರ್ ಆಗಿರ್ಬೋದು, ವಾಣಿ ಶ್ರೀಧರ್ ಆಗಿರ್ಬೋದು, ಉಳಿದ 5 ಜನ ಯಾರೆಲ್ಲ ಇವತ್ತು ನೋಡಿ ಅನರ್ಹರಾಗಿದ್ದಾರೆ. ನಾನು ಒಂದು ವಿಚಾರ ಹೇಳಿದೆ ರಕ್ಷಿತ್ ಅವರೇ, ಯಾಕಂತಿದ್ರೆ ಯಾರ ಒಲ ಮನಸ್ಸನ್ನ ಅರಿತು ಸ್ಥಾನಮಾನ ಕೊಡ್ಲಿಕ್ಕೆ ಆಗುದಿಲ್ಲ. ಏನೋ ಈ ಮೀಸಲಾತಿ ಆಧಾರದಲ್ಲಿ ಅವರವರಿಗೆ ಅವಕಾಶ ಮಾಡಿ ಕೊಡದು ಗೆದ್ದು ಬರಲಿ ಅಂತೇಳಿ, ಆಗ ಈ ಯೋಚನೆ ಇರುವುದಿಲ್ಲ. ಕಳೆದ 5 ವರ್ಷದ ಒಂದು ಅವಧಿಯಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇದ್ರು. ಅವರು ತಕ್ಷಣ ಅವರ ವರ್ತನೆ ವರಸೆ ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು? ಅವರು ಹೇಳಬೇಕಲ್ಲ. ಅವರು ಮೊಹಮ್ಮದ್ ಅಲಿ 2013ರವರೆಗೆ ಕೌನ್ಸಿಲ್ ಚುನಾವಣೆ ಹಾಗೆ ಅಧ್ಯಕ್ಷ ಚುನಾವಣೆವರೆಗೆ ಅವರಿಗೆ ನಾನು ನಾಯಕನಾಗಿದ್ದೆ, ನಾನು ಭಾರಿ ಪ್ರಾಮಾಣಿಕನಾಗಿದ್ದೆ, ನಾನು ಪುರಸಭೆ ಅಧ್ಯಕ್ಷನಾಗಲೇಬೇಕು ಅಂತೇಳಿ ಇವರೆಲ್ಲ ಕಡೆ ಡಂಗುರ ಬಾರಿಸಿಟ್ಟು ಬಂದವರು. ಮೀಸಲಾತಿ ಪ್ರಕರಣದ ತಕ್ಷಣ ನಾನು ಕೆಟ್ಟವನದ್ನ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ. ಈಗ ವಾಣಿ ಶ್ರೀಧರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು. ಆ ನಂತರ ನೆಲ್ಲಿಕಟ್ಟೆ ಮತ್ತು ಅವರನ್ನ ಬೆಂಬಲಿಸಿದವರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ನೀವು ಕೋರ್ಟಿಗೆ ಹೋದ್ರಿ, ಅವರ ಸದಸ್ಯತ್ವ ಅನರ್ಹತೆ ಆಯಿತು. ಸೊ ಇಲ್ಲಿ ಒಂದು ವಾಣಿ ಶ್ರೀಧರ್ ಅವರು ಮಾಡಿರುವಂತ ತಪ್ಪು ಆ ನಂತರ ಮರುಕಳಿಸಿದ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಈ ಪರಿಸ್ಥಿತಿ ಬರಬೇಕಿತ್ತ? ಕೋರ್ಟಿಗೆ ಹೋಗಿ ಅನರ್ಹರಾಗಿ ಇನ್ನದು ಹೈಕೋರ್ಟಿಗೆ ಹೋಗಿ ಅದು ಯಾವಾಗ ಡಿಸಿಷನ್ ಬರುತ್ತೋ, ಯಾವಾಗ ಅಧ್ಯಕ್ಷರು ಬರ್ತಾರಲ್ಲ. ಈಗ ನಮ್ಮ ಪಕ್ಷ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾದಂಥ ಪಕ್ಷ, ಹಲವಾರು ವರ್ಷಗಳಿಂದ ಈ ದೇಶದಲ್ಲೇ ಆಡಳಿತ ಮಾಡಿದಂಥ ಪಕ್ಷ, ಎಂತೆಂಥವರನ್ನ ಇವತ್ತು ಈ ಪಕ್ಷದಿಂದ ಹೊರಗೆ ಹಾಕಿದಂಥ ಒಂದು ತಾಕತ್ತಿರುವಂಥ ಒಂದು ಪಕ್ಷ. ಈ ಜುಜುಬಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಇಂಥವರೆಲ್ಲ ಬ್ಲಾಕ್ ಮೇಲ್ಗೆ ಒಪ್ಪಬೇಕಂತ ನೀವು? ಬ್ಲಾಕ್ ಮೇಲ್ ಅಂತ ಹೇಳುವಂತದ್ದಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬಹುದಿತ್ತು. ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಈಗ ನಿಮ್ಮವರೇ ಇರುವಂತದ್ದು ಯಾಕೆ ಮತ್ತೆ ಅದನ್ನ ಕೋರ್ಟಿಗೆ ಹಾಕೋದು? ಮಾತುಕತೆಯಲ್ಲಿ ಇಲ್ಲಿ ನಾನು ಒಂದು ಮಾತು ಹೇಳ್ತೇನೆ. ನಾನು ಈ 2013ರಲ್ಲಿ ಜಗದೀಶ್ ಶೆಟ್ಟಿ ಅವರು ನನ್ನನ್ನು ಸೋಲಿಸಿದ್ರಲ್ಲ, ಬಂಡೆಯಾಗಿ ನಿಂತು ಹೊರಗೆ ಬಂದ ಕೂಡ ನಾನೊಂದು ಮಾತು ಹೇಳಿದ್ದೇನೆ ಮಾಧ್ಯಮದಲ್ಲಿ. ರಾಜೀವ್ ಗಾಂಧಿ ಅವರು ನಮ್ಮ ನಾಯಕರು ಈ ಪಕ್ಷದ ನಿಷೇಧ ಕಾಯ್ದೆ ತಂದ್ರು. ಆ ಕಾಯ್ದೆಯ ಬಲವನ್ನು ಅಂದರೆ ಆ ಕಾಯ್ದೆಯ ಒಂದು ಇದನ್ನು ಜನರಿಗೆ ಇವತ್ತು ಗೊತ್ತು ಮಾಡಬೇಕು ಇವರಿಗೆ ಅಂತೇಳಿ ನಾನು ಬಲಿಯಾದ ತೊಂದರೆ ಇಲ್ಲ. ಈಗ ವಾಣಿ ಶ್ರೀಧರ್ ಅವರು ಅವರ ಸದಸ್ಯತ್ವ ರದ್ದಾದ ಬಳಿಕ ಇವರು ಯೋಚನೆ ಮಾಡಬೇಕಿದ್ದು, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ನಮ್ಮ ಸದಸ್ಯತ್ವ ರದ್ದಾಗ್ತದೆ ಅಂತೇಳಿ. ಇವ್ರಿಗೆ ಏನು ಹೇಳಿದರು ಬಿಜೆಪಿಯವರು? 6 ಜನ ಹೋದರೆ ಏನಾಗೋದಿಲ್ಲ, ನಿಮ್ಮನ್ನು ನಾವು ಉಳಿಸ್ತೇವೆ, ನಿಮ್ಮನ್ನು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿ ಇವರು ಭಾರಿ ಮಾತಾಡ್ತಾರಲ್ಲ. ಈಗ ಇವರು ಕನಿಷ್ಠ ಜ್ಞಾನ ಬೇಕಲ್ಲ, ಅವರಿಗೆ ಏನಾದರೂ ತಿಳ್ಕೊಳ್ಬೇಕಲ್ಲ. ನಿಜವಾಗಿ ಅದು 1/3 ಮೆಂಬರ್ಸು ನಮ್ಮ ಮುನ್ಸಿಪಾಲಿಟಿ ಕಾಯ್ದೆ ಬರ್ತದ ಅಲ್ಲ, ಅಸೆಂಬ್ಲಿಗ ಅಲ್ಲ ಪಾರ್ಲಿಮೆಂಟಿಗ ಅಂತೇಳಿ ಇವರು ಇವರ ಮಾತಿಗೆ ಬಲಿಯಾಗಿ ಏನೋ ಒಂದು ಇವರ ಆಸೆಗೆ ಇವರ ಲಾಲಸೆಗೆ ಬೇಕಾಗಿ ಇವರು ಅಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದ್ರು ಹೊರತು ಏನು ಅಭಿವೃದ್ಧಿ ಮಾಡಲಿಕ್ಕಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವರು ಬಂದು ಕೂತ್ಕೊಳ್ಳಿ, ಚರ್ಚೆ ಮಾಡೋಣ. ನೀವು ಇನ್ನೊಂದು ದಿವಸ ಅವರನ್ನು ಕರೆಸಿ ದಾಖಲೆ ಸಹಿತ ನಾವು ಚರ್ಚೆ ಮಾಡೋಣ. ಎಸ್ ಮೊಹಮ್ಮದ್ ಅಲಿ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಬಹುಶಃ ನಾಯಕರು ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಅಂದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಈ ಒಂದು ಗೊಂದಲವನ್ನು ನಿವಾರಿಸೋದ ಕಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಕ್ಷೇತ್ರದ ಶಾಸಕಿ ಆಗಿರ್ಬೋದು, ಅಲ್ಲಿನ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಂಥ ಹೇಮನಾಥ್ ಶೆಟ್ರು ಆಗಿರಬಹುದು, ಇವರೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರ ಆ ಸಂದರ್ಭದಲ್ಲಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕಂತೇಳಿದರೆ ಜನರಿಗೆ ಉತ್ತರದಾಯಿತು ಅವ್ರದ್ದು ಇದೆ. ಅವರು ಕೂಡ ಮನೆಗೆ ಹೋಗಿ ಓಟ್ ಕೇಳಿದ್ದಾರೆ, ನಮ್ಮವರಿಗೆ ಓಟ್ ಹಾಕಿ ಅಂತ. ಈ ಗೊಂದಲ ಏನಾಗಿದೆ ಈ ಸಂದರ್ಭದಲ್ಲಿ ಅವರನ್ನೂ ನಾವು ಹೊಣೆ ಮಾಡಬೇಕಾಗತ್ತೆ. ನೀವು ಬಂದಿದ್ದೀರಿ ನಮ್ಮ ಮನೆಗೆ ಓಟ್ ಕೇಳಿಕೊಂಡು, ಇವತ್ತು ಪುತ್ತೂರು ನಗರಸಭೆ ಹೀಗಾಗಿದೆ, ನೀವು ಉತ್ತರ ಕೊಡಬೇಕು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಅವರು ಏನು ಮಾಡಿದ್ರು ಅಂತ ಮೊಹಮ್ಮದ್ ಅಲಿ ಅವರಲ್ಲಿ ಕೇಳಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.